ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಸಂತ ಅಲೋಷಿಯಸ್ ಕಾಲೇಜು ಮಂಗಳೂರು ಇದರ ಆಶ್ರಯದಲ್ಲಿ ಬ್ಯಾರಿ ದಫ್ ಕೋಲ್ಕಲಿ ಒಪ್ಪನೆ ಪಾಠ ಕೈಕೋಟ್ ಪಾಠ ಜನಪದ ಕಲೆಗಳ ಕೋರ್ಸ್ ತರಬೇತಿಯ ಪ್ರಮಾಣ ಪತ್ರ ವಿತರಣೆ ಹಾಗೂ ಪ್ರತಿಭಾ ಪ್ರದರ್ಶನ ಸಮಾರಂಭದ ಕಾರ್ಯಕ್ರಮವು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಮಾಫಿಗಿ ಸೆಂಟರ್ನ ಎರಿಕ್ ಮತಾಯ್ ಸಭಾಂಗಣದಲ್ಲಿ ನಡೆಯಿತು. ದಫ್ ಕೋಲ್ಕಲಿ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಉದ್ಘಾಟಕರಾಗಿ ಆಗಮಿಸಿದ ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮಾತನಾಡಿ, ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ನೀಡಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಬ್ಯಾರಿ ಅಕಾಡೆಮಿ ಆ ನಿಟ್ಟಿನಲ್ಲಿ ಸ್ತುತ್ಯ ಕಾರ್ಯ ಮಾಡಿದೆ ಎಂದರು. ನಮಗೆ ಭಾಷೆ ಎಂದು ಹೇಳಬೇಕಾದರೆ ಭಾಷೆಗೆ ನಾವು ಮುಖ್ಯವಾದ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ಭಾಷೆ ಮತ್ತು ಸಂಸ್ಕೃತಿ ಎರಡೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅದರಿಂದ ಬ್ಯಾರಿ ಭಾಷೆ ಬಗ್ಗೆ ಹೇಳುವುದಾದ್ರೆ ನಮ್ಮ ಸಂತ ಅಲೋಷಿಯಸ್ ಕಾಲೇಜಿಂದ ನಾವು ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದೇವೆ. ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಕಮ್ಯುನಿಟಿ ರೇಡಿಯೋ ಅಂತ ಹೇಳ್ತೇವೆ, ಸಮುದಾಯ ಬಾನುಲಿ 107.8 ಇಲ್ಲಿ ಬಹಳ ವರ್ಷದಿಂದ ನಡೀತಾ ಇದೆ. ಅಲ್ಲಿ ನಾವು 4 ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಇಲ್ಲಿನ ಸ್ಥಳೀಯ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಕನ್ನಡ, ಕೊಂಕಣಿ, ತುಳು ಮತ್ತೆ ಬ್ಯಾರಿ ಭಾಷೆ. ಅಲ್ಲಿ ನಾವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ಅಲ್ಲಿ ನಾವು ಪ್ರಸರಿಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಬ್ಯಾರಿ ಭಾಷೆ ನಮ್ಮ ಒಂದು ಸ್ಥಳೀಯ ಭಾಷೆವಾಗಿದ್ದರಿಂದ ಈ ಕಡೆ ಕೂಡ ನಾವು ಇನ್ನೊಂದು ರೀತಿಯಲ್ಲಿ ಈ ಕೋರ್ಸ್ ಮುಖಾಂತರ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ್ ಮಾತನಾಡಿ, ಬ್ಯಾರಿ ಜಾನಪದ ಕಲೆ ಮರೆಯಾಗಿ ಹೋಗ್ತಿದೆ. ಇಂತಹ ಸನ್ನಿವೇಶದಲ್ಲಿ ಈ ಕಲೆಯನ್ನ ಉಳಿಸಿ ಮುಂದಿನ ಜನಾಂಗಕ್ಕಾಗಿ ಉಳಿಸಲು ನಾವು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಆರಂಭಿಸಿ ಯಶಸ್ವಿಗೊಳಿಸಿದ್ದೇವೆ. ಈ ಮುಂಚೆ ಕೈಕೊಟ್ಟು, ಒಪ್ಪನೆ, ಕೋಲ್ಕಲಿ, ಜಾನಪದ ಹಾಡುಗಳನ್ನು ನಮ್ಮ ಊರಲ್ಲೇ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲು ಕೇರಳದ ಕಲಾವಿದರನ್ನ ಕರೆಯಬೇಕಾಗಿತ್ತು. ಇದೀಗ ಬ್ಯಾರಿ ಅಕಾಡೆಮಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಬ್ಯಾರಿ ಜಾನಪದ ಕಲೆಗಳ ಬಗೆಗಿನ ಕೋರ್ಸ್ ಆರಂಭಿಸಿ ಹೊಸ ಕಲಾವಿದರನ್ನ ಸೃಷ್ಟಿ ಮಾಡೋ ಜೊತೆಗೆ ಉದ್ಯೋಗಾವಕಾಶ ಸೃಷ್ಟಿಸಿದೆ. ಇನ್ನು ಮುಂದಕ್ಕೆ ಅಕಾಡೆಮಿ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಕೋರ್ಸ್ ಪಡೆದ ವಿದ್ಯಾರ್ಥಿಗಳು ತರಬೇತಿಯನ್ನ ನೀಡಲಿದ್ದಾರೆ ಎಂದರು. ಬ್ಯಾರಿ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಅಂತ ನಾವು ಹೇಳಿದಾಗ ದಫ್ಫು, ಕೋಲ್ಕಳಿ, ಒಪ್ಪಣೆ ಇದೆಲ್ಲ ನಮ್ಮ ಸಾಂಸ್ಕೃತಿಕ ಒಂದು ಕಲೆಯಾಗಿತ್ತು. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲೇ ನೀವು ಹುಡುಕಿದ್ರು ಕೂಡ ಒಂದೇ ಒಂದು ದಫ್ಫು ಕಲಾವಿದರು ಎಲ್ಲಿ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಆ ಕಲೆ ಅದು ಮರೆಯಾಗಿ ಹೋಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ಯಾರಾದರೂ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಕೇರಳದಿಂದ 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಲಾ ತಂಡವನ್ನು ತರಿಸಬೇಕಾದಂತಹ ಪರಿಸ್ಥಿತಿ. ನಾವು ಹೇಳುವಾಗ ಒಪ್ಪಣೆ, ಕೋಲ್ಕಳಿ ಎಲ್ಲವೂ ನಮ್ಮ ಸಾಂಸ್ಕೃತಿಕ ಕಲೆ ಅಂತ ಹೇಳ್ತೇವೆ. ಆದರೆ ಒಂದೇ ಒಂದು ಕಲಾವಿದರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ನಮ್ಮ ಅಕಾಡೆಮಿ ಈ ಕಲೆ, ಭಾಷೆ, ಸಾಹಿತ್ಯವನ್ನು ಉಳಿಸತಕ್ಕಂಥದ್ದು ಅನ್ನುವ ನಿಟ್ಟಿನಲ್ಲಿ ನಾವು ನಮ್ಮ ಮಿತ್ರರಾದ ರಹೀಸ್ರವರು ಬಹಳ ಪ್ರೀತಿ ವಹಿಸಿ ಇಲ್ಲಿ ಬಂದು ನಾವು ಸಾರ್ವಜನಿಕವಾಗಿ ನಾವು ಡಿಪ್ಲೊಮಾ ಕೋರ್ಸ್ ಮುಖಾಂತರ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳುವ ಮೂಲಕ ಇವತ್ತು ಕೋರ್ಸ್ಗಳಾಗಿ ಈ ಒಂದು ಕಲೆಯನ್ನು ಈಗಾಗಲೇ ಮಾಡಿದಂಥ ವಿದ್ಯಾರ್ಥಿಗಳನ್ನು ಕೂಡ ತಾವೆಲ್ಲರೂ ನೋಡಿದ್ದೀವಿ. ಪತ್ರಕರ್ತ ಹಂಸ ಮಲಾರ್ ಜಾನಪದ ಕಲೆಗಳ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಇನ್ನತೆ ಮಕ್ಕಳು ಆ ಎಲ್ಲ ಕೊಟ್ಟು ಇನ್ನತೆ ಮಕ್ಕಳು ಒಂದು ಅಧಿಕೃತಮಾಯವರು ಅಂದರೆ ಸರ್ಟಿಫಿಕೇಟ್ ವ್ಯವಸ್ಥೆ ಇನ್ನಿನ ಆವಂಶಗಳು ಆಶಯ ಇವರು ಸರ್ಟಿಫಿಕೇಟ್ ಕೈ ಇನ್ನತಿನ ಇದರ ನೆಕ್ಸ್ಟ್ ತಲೆಮಾರಿಗೆ ಪಡಿಪಾಡು ಬರುವುದು ಅವಕಾಶ ನಿಮಗೆ ಬೇಕಿತ್ತು. ಅದರ ಮಾತ್ರ ಅಲ್ಲ, ನಿಮಗೆ ಎವಡಾಯಕರಿಗೆ ಕೊಯ್ದು ಅವಕಾಶ ನಿಮಗೆ ಸ್ವರಾಪು ಬರುವವರು ಅವರು ಭದ್ರತೆಗಳಿಗೆ ಕೈ ಇತರ ವಿಶ್ವಾಸ ನೆಲೆದಲ್ಲಿದ್ದು ಇದಕ್ಕೆ ಅವಕಾಶ ಕೊಟ್ಟೆ ಅಕಾಡೆಮಿನ ಎಲ್ಲರಿಗೂ ಆಭಾರಿ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿದ್ದಿಕ್ ವಕ್ಕಾ, ಸಾಮಾಜಿಕ ಧುರೀಣ ಹಸನ್ ಮೊಹಮ್ಮದ್, ತರಬೇತುದಾರ ರಾಯಿಸ್ ಕಣ್ಣೂರು, ದಫ್ ಉಸ್ತಾದ್ ನೂರ್ ಅಹಮದ್ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಬ್ಯಾರಿ ಲಿಪಿಯನ್ನ ಗೂಗಲ್ ಹಾಗೂ ಎಲ್ಲಾ ಬ್ರೌಸರ್ಗಳ ಮೂಲಕ
ಜಾಲತಾಣದಲ್ಲಿ ಇಂಗ್ಲಿಷ್ ಭಾಷೆಗೆ ಲಿಪ್ಯಂತರಣ ಮಾಡಿ ಸಾಧನೆಗೈದ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ಯುಟಿ ಮೊಹಮ್ಮದ್ ಮಶ್ಬೂಕ್ ಹುಸೇನ್, ಕೆಎ ಇಸ್ಮಾಯಿಲ್ ಶಾಫಿಕ್ ಮತ್ತು ಮೆರ್ಲಾಯ್ ಪಿಂಟೋ ಇವರುಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕೋರ್ಸ್ನ ಸಂಯೋಜಕಿ ಫ್ಲೋರಾ ಕ್ಯಾಸ್ತಲಿನೋ ಹಾಗೂ ಸದಸ್ಯ ಸಂಚಾಲಕ ಕಮರುದ್ದೀನ್ ಸಾಲ್ಮರಾ ಉಪಸ್ಥಿತರಿದ್ದರು. ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ ಸ್ವಾಗತಿಸಿದ್ರು. ಹಿರಿಯ ಕವಿ ಅತಿಥಿ ಹುಸೇನ್ ಕಾಟಿಪಳ್ಳ ನಾಡಗೀತೆ ಹಾಡಿದ್ರು. ಬೇರೆ ಅಕಾಡೆಮಿಯ ಸದಸ್ಯ ಸಂಶೀರ್ ಬುಡೋಡಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಸರ್ಟಿಫಿಕೇಟ್ ಕೋರ್ಸ್ ಮುಗಿಸಿದ 33 ವಿದ್ಯಾರ್ಥಿಗಳು ದಫ್, ಕೈಕುಟ್ಟು ಪಾಠ್, ಕೋಲ್ಕಲಿ, ಒಪ್ಪನೆ ಪಾಠ್, ಜಾನಪದ ಕಲೆಗಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವನ್ನು ನೀಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.